ಅಮ್ಮ ಎಂದರೆ ಜೀವನದ ಮೊದಲ ಗುರು, ನಮ್ಮ ಜೀವನದ ಮೊದಲ ಸ್ನೇಹಿತೆ, ನಮ್ಮ ಜೀವನದ ಮೊದಲ ದೇವತೆ. ನಮ್ಮ ನೋವನ್ನ ನಾವು ಹೇಳಿಕೊಳ್ಳದೇನೆ ಅರ್ಥ ಮಾಡಿಕೊಳ್ಳುವಂತಹ ಹೃದಯ. ಸೊ ಇದೇ ಮೇ 10 ಅಮ್ಮಂದಿರ ದಿನಾಚರಣೆ. ಹಾಗಾಗಿ ಈ ವಿಶೇಷ ಕಾರ್ಯಕ್ರಮವನ್ನು ನಾವಿವತ್ತು ಬೆನಕ ಆಸ್ಪತ್ರೆಗೆ ಬಂದಿರುವಂಥದ್ದು. ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಇದ್ದಾರೆ. ಸರ್, ಮದರ್ಸ್ ಡೇ, ನಿಮ್ಮ ಮೊದಲ ಒಂದು ಮಾತು ಈ ಅಮ್ಮಂದಿರ ದಿನಾಚರಣೆ ಬಗ್ಗೆ ಏನು ಹೇಳ್ತೀರಾ? ಅಮ್ಮ ಅಂದರೆ ಅಮ್ಮ ಅಂದರೆ ದೇವರು. ಇವಾಗಲೇ ನೀವು ಹೇಳಿದ್ರಿ, ಎರಡು ಮಾತಿಲ್ಲ. ಅಮ್ಮನಿಗಿಂತ ಮಿಗಿಲಾದ ದೇವರು ಖಂಡಿತವಾಗಲೂ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ. ತನ್ನ ಯಾವುದೇ ಸ್ವಾರ್ಥತೆಯನ್ನು ಬಿಟ್ಟು ಮಕ್ಕಳನ್ನು ಪೋಷಿಸುವಂಥದ್ದು ಅಮ್ಮಂದಿರು. ಅಮ್ಮಂದಾಗ ಎಲ್ಲರಿಗೂ ಮೈ ಪುಳಕಿತ ಆಗ್ತದೆ ಪ್ರಾಯಶಃ, ಅಲ್ವಾ? ಯಾರು ಕೂಡ ತಮ್ಮ ತಮ್ಮ ಅಮ್ಮಂದಿರನ್ನು ಯಾರೂ ದೂರಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ, ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವಂಥ ದೇವರು ಅಥವಾ ಅತ್ಯಂತ ಒಳ್ಳೆಯ ಹೃದಯವಂತೆ ಇದ್ದರೆ ಅದು ಖಂಡಿತವಾಗಲೂ ನಮ್ಮ ಅಮ್ಮಂದಿರು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾನೆ. ನನ್ನ ಅಮ್ಮನೂ ಕೂಡ ಅದಕ್ಕೆ ಹೊರತಾಗಿಲ್ಲ. ನಾನು ಕೂಡ 1966ರಲ್ಲಿ ಜನಿಸಿದವ. ನಾನು ಈಗ ತಾಯಿ ಕಳ್ಕೊಂಡು ಒಂದು 10 ವರ್ಷ ಆಯಿತು. ಆದರೂ ಕೂಡ ಅವರ ನೆನಪು ಯಾವಾಗಲೂ ನನ್ನಲ್ಲಿ ಇದೆ. ನನಗೊಂದು ನೆನಪಿದೆ ಮಾತು. ನಾನು ಶಾಲೆಗೆ ಹೋಗುವಾಗ ನಾವು ನಡ್ಕೊಂಡು ಹೋಗಬೇಕಿತ್ತು, ಒಂದು 2 ಮೈಲು ನಡ್ಕೊಂಡು ಹೋಗಬೇಕಿತ್ತು. ಆವಾಗ ಗದ್ದೆ ಪುಣ್ಯದಲ್ಲಿ ಹೋಗುವಾಗ ಎಷ್ಟೋ ಸಲ ಯೋಚನೆ ಮಾಡಿದೆ, ನನ್ನಂಥ ತಾಯಿ ಇರಲಿಕ್ಕಿಲ್ಲ ಪ್ರಪಂಚದಲ್ಲಿ. ಪ್ರಾಯಶಃ ಎಲ್ಲರೂ ಹಾಗೆ ಎಣಿಸಿರ್ಬೋದು, ಪ್ರತಿಯೊಬ್ಬರ ಭಾವನೆ ಇರ್ಬೋದು. ಬಟ್ ನನಗೆ ಆವಾಗ ನೆನಪು, ಆವಾಗ ನೆನೆಸಿದ ಈಗಲೂ ನೆನಪು ಬರ್ತದೆ, ನನ್ನಂಥ ಒಳ್ಳೆಯ ತಾಯಿ ಯಾವಾಗಲೂ ಸಿಗಲಿಕ್ಕಿಲ್ಲ ಅಂತ. ಯಾವಾಗ ನನಗೆ 3 ಅಕ್ಕಂದಿರಾಗಿ ನಾನು ಹುಟ್ಟಿದವನು, ತುಂಬ ಅತ್ಯಂತ ಪ್ರೀತಿ ಪಡ್ತಿದ್ದಂಥದ್ದು ನನ್ನ ತಾಯಿ. ಅಥವಾ ನಾವು ಕೂಡ ಏನು ಹೇಳ್ತೇವೆ, ಒಂದು ಥರ ಬಡ ಕುಟುಂಬದಿಂದ ಬಂದವರು. ಬಟ್ ಏನು ನಮಗೆ ಹೊಟ್ಟೆಗಾಗಲಿ ಯಾವುದಕ್ಕೂ ಕಮ್ಮಿ ಮಾಡದೆ ಸಾಕಿ ಸಲಹಿದಂತಹ ತಾಯಿ ನಿಜಕ್ಕೂ ಅದು ತಾಯಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿಕ್ಕೆ ನಾನು ಭಾವಿಸ್ತೇನೆ. ಆ ದಿನವನ್ನ ನೀವು ಕೆಲವೊಂದು ಘಟನೆ ನೆನೆಸಿಕೊಳ್ಳೋದ್ರೆ ಹೇಗೆ ಅಂತ, ಯಾವ್ದನ್ನ ನೀವು ನೆನೆಸ್ಕೊಳ್ತೀರಿ ಈಗ ಅಮ್ಮನ ಬಗ್ಗೆ? ಅದೇ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ, ಯಾಕಂದರೆ ಆವಾಗ ನಮಗೆ ಮಳೆಗಾಲದಲ್ಲಿ ಅದೆಷ್ಟೋ ಸಲ ನಾವು ಸ್ವಲ್ಪ ಹೊತ್ತಾಗಿ ಲೇಟಾಗಿ ಹೋದರೂ ಕೂಡ, ಅಥವಾ ಏನಾದರೂ ಕೂಡ ನಮಗೆ ಅನ್ನವನ್ನು ಅಥವಾ ಏನಾದರೂ ಪದಾರ್ಥ ಮಾಡಿ ನಮಗೆ ಇಷ್ಟದಂತಹ ಒಂದು ಪತ್ರೊಡೆ ಅಂತಹ ಇದನ್ನು ಮಾಡಿ ಅವಳು ನಮ್ಮನಿಗೆ ಕಾದು ಕೂತ್ಕೊಂಡು ನಮ್ಮನ್ನು ಇಷ್ಟಪಟ್ಟು ಮಾಡ್ತಾಯಿದ್ಲು. ಅಥವಾ ನಮ್ಮ ಬರ್ತ್ಡೇ ದಿವಸ ಅದನ್ನು, ಯಾಕಂದರೆ ಅವಾಗೆಲ್ಲ ಪೇಟೆಯಿಂದ ತರಿಸುವಂತಹ ಪ್ರಮೇಯ ಇಲ್ಲವೇ ಇಲ್ಲ, ನಾವು ತುಂಬ ಹಳ್ಳಿಯಲ್ಲಿ ಇದ್ದವರು. ಆವಾಗ ಎಸ್ಪೆಷಲಿ ನನಗೆ ಇಷ್ಟ ಇರುವಂಥದ್ದು ಪತ್ರೊಡೆ ಅಂತ ಹೇಳ್ಬೋದು. ಅದನ್ನು ಅವಳು ಮಾಡಿ ನನಗೆ ಕೊಡ್ತಾ ಇದ್ದದ್ದು ಇರಲಿ, ಅಥವಾ ಅದನ್ನು ನನಗೆ ಕೊಟ್ಟು ಮತ್ತು ನನ್ನ ಅಕ್ಕಂದಿರಿಗೆ ಕೊಡ್ತಾಯಿದ್ರು. ಇವೆಲ್ಲ ನಾನು ನೆನೆಸುವಂಥದ್ದು. ಬಟ್ ಇರಲಿ, ಅದನ್ನು ಹೇಳಲಿಕ್ಕೆ ಪದಗಳೇ ಇಲ್ಲ. ಹೌದು, ತಾಯಿ ಅಂದರೆ ಯಾರಿಗೂ, ಎಲ್ಲರಿಗೂ ಇರ್ಬೋದು. ನನಗೂ ಅದೇ ನೆನಪು ಬರ್ತದೆ. ಹೌದು, ಅವ್ರು ಕೊಡ್ತಾ ಇದ್ದಂಥ ಪ್ರೀತಿ, ಅವರ ಸೇವೆ ಇರ್ಬೋದು, ಅವ್ರು ನೋಡ್ಕೊಳ್ತಾ ಇದ್ದ ರೀತಿ, ಪ್ರತಿಯೊಂದು ಕೂಡ ಇದು ದೇವರು ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ಹೌದು, ಅದೇ ಎಲ್ಲರೂ ಹೇಳ್ತಾರೆ ಕೆಟ್ಟ ತಾಯಿ ಇರೋದಿಲ್ಲ, ಕೆಟ್ಟ ಮಕ್ಕಳಿರ್ಬೋದಂತ. ಜೊತೆಗೆ ಇದೀಗ ನಾವು ನೋಡ್ತೀವಿ, ನಮ್ಮ ಈಗಿನ ಒಂದು ಕಾಲಮಾನದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ತಗೊಂಡು ಎಲ್ಲ ಎಜುಕೇಟೆಡ್ ಆದ ನಂತರ, ತನ್ನ ಕಾಲ ಮೇಲೆ ನಿಂತ ನಂತರ ಅಮ್ಮನನ್ನು ಮರ್ತು ಬಿಡ್ತಾರೆ, ವಿದೇಶಕ್ಕೆ ಹಾರಿ ಹೋಗ್ತಾರೆ. ಅದೇ ತುತ್ತು ಕೊಟ್ಟೋಡು ಬಂದಾಗ ಮುತ್ತು ಕೊಡೋಡು ಬಂದಾಗ ತುತ್ತು ಕೊಟ್ಟೋಡು ಮರಿತಾಳೆ ಅನ್ನೋ ಥರದಲ್ಲಿ. ಸೊ ಎಲ್ಲರೂ ಕೂಡ ಅವ್ರನ್ನ ಆಶ್ರಮಕ್ಕೆ ಹಾಕುವಂಥದ್ದು. ಸೊ ಇಂಥ ಬಗ್ಗೆ ನೀವು ಏನು ಹೇಳ್ತೀರಾ? ಖಂಡಿತವಾಗಲೂ ಒಂದು ಆಸ್ಪತ್ರೆಯನ್ನು 25 ವರ್ಷದಿಂದ ನಾನು ನಡೆಸ್ತಾ ಇದ್ದೇನೆ. ಬಹಳಷ್ಟು ಸಂದರ್ಭ ನಾನು ಕೂಡ ನೋಡಿದ್ದೇನೆ. ಅದೆಷ್ಟೋ ಮಕ್ಕಳು ತಾಯಿಯನ್ನು ನೋಡ್ಕೊಳ್ಳುವಂಥ ರೀತಿ ಇರ್ಬೋದು, ಅಥವಾ ಅವರಿಗೆ ಕೊಡುವಂಥ ಇಂಪಾರ್ಟೆನ್ಸ್ ಇರ್ಬೋದು. ತಾಯಿಯಂದ್ರು ಅಷ್ಟು, ನನ್ನ ಮಗ ಬರ್ತಾನೆ ಇವತ್ತು, ನನ್ನ ಮಗ ಇವತ್ತು ನನಗೆ ನಾನು ನೋಡಲಿಕ್ಕೆ ಬರ್ತಾನೆ ಅಂತ ಹೇಳ್ತಾರೆ. ಬಟ್ ಇವ್ರ ತಂದೆ ತಾಯಿ ಅಥವಾ ಮಕ್ಕಳು ಬರೋದಿಲ್ಲ. ಅದೆಷ್ಟೋ ಸಂದರ್ಭಗಳನ್ನು ನಾನು ನೋಡಿದ್ದೇನೆ. ನನಗೂ ದುಃಖ ಆಗ್ತದೆ. ಇಂಥದ್ದು ಪ್ರಪಂಚದಲ್ಲಿ ಇರುವಂಥ ಸಮಾಜದಲ್ಲಿ ಇದೆ. ಆದರೆ ತಾಯಿಯಂದಿರನ್ನು ದೂರ ಮಾಡುವಂತಹ ಮಕ್ಕಳು ಬಹಳಷ್ಟು ಕಡಿಮೆ, ಏನೇ ಇದ್ದರೂ ಕೂಡ. ಒಂದು ಬೆರಳಿಕೆಯಷ್ಟು ಇರ್ಬೋದು. ಅದು ಬಿಟ್ಟರೆ ಪ್ರತಿಯೊಬ್ಬರು ಕೂಡ ತಾಯಿಯಂದಿರನ್ನು ಅಥವಾ ತಂದೆಯನ್ನು ಯಾರು ಕೂಡ ದೂರ ಮಾಡೋದಿಲ್ಲ, ನಾನು ಪ್ರಾಕ್ಟಿಕಲಿ ಕಂಡುಕೊಂಡಂಥದ್ದು. ಬಟ್ ಇದು ಕೂಡ ನೀವು ಹೇಳಿದ ವಿಷಯ ಖಂಡಿತವಾಗ್ಲೂ ಹೌದು. ಬಹಳಷ್ಟು ಮಂದಿ ಅವರೊಂದು ಪೋಸ್ಟಿಗೆ ಹೋದ್ಮೇಲೆ, ಅಥವಾ ಅವರೊಂದು ಜಾಬಲ್ಲಿ ಹೋದ ಮೇಲೆ, ಇಂಥದ್ದೆಲ್ಲ ಆದಮೇಲೆ ತನ್ನ ತಂದೆ ತಾಯಿಯಂದಿರನ್ನು ಮರೆಯುವುದು, ದೂರ ಮಾಡುವುದು, ಇದು ಕೂಡ ನೋಡುವಂಥದ್ದೇ ತುಂಬ ದುಃಖಕರ. ಅದು ಖಂಡಿತವಾಗಲೂ ಸಮಾಜಕ್ಕೆ ಒಳ್ಳೆಯದಲ್ಲ, ಅಥವಾ ಅವರಿಗೂ ಒಳ್ಳೆಯದಲ್ಲ, ಯಾರಿಗೂ ಕೂಡ. ಯಾಕಂದರೆ ದೇವರನ್ನು ನಾವು ಹೇಗೆ ದೂರ ಮಾಡಿದ ಪ್ರಯೋಜನ ಇಲ್ಲವೋ, ಹಾಗೆ ತಾಯಿಯನ್ನು ದೂರ ಮಾಡಿದರೂ ಕೂಡ ಅದು ಅವರಿಗೂ ಅದನ್ನು ಅನುಭವಿಸ್ತಾರೆ ಅಂತ ನಾನು ಭಾವಿಸ್ತೇನೆ. ಹೌದು ಹೌದು ಹೌದು, ಎಸ್ ಎಸ್. ಇದಿಷ್ಟು ಅಮ್ಮ ಅಂದ್ರೆ ಏನು, ಅಮ್ಮ ಅಂದ್ರೆ ನಮ್ಗೆ ಜೀವನವನ್ನ ಕಲ್ಪಿಸಿಕೊಟ್ಟಂತವಳು, ನಮ್ಗೆ ಜೀವನವನ್ನೇ ದಾರಿ ಎರೆದಂತವಳು. ಹಾಗಾಗಿ ಅಂತಹ ಎಲ್ಲ ಮಾತನ್ನು ಕೂಡ ಡಾಕ್ಟರ್ ಗೋಪಾಲಕೃಷ್ಣ ಭಟ್ರು ಹೇಳಿರುವಂಥದ್ದು. ಸೊ ಇದಿಷ್ಟು ಅಮ್ಮಂದಿರ ದಿನಾಚರಣೆ ಬಗ್ಗೆ ವಿಶೇಷ ಒಂದು ಕಾರ್ಯಕ್ರಮ. ದಾಮೋದರ ದುಂಡು ಜೊತೆಗೆ ಶ್ರೇಯಶ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.
ಧನ್ಯವಾದಗಳು.